ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಮುತಾಲಿಕ್ ಅವರೇ, ಬಹುಶಃ ಆಗ್ಲೇ ಹೇಳಿದ್ರಿ ನನ್ನ ಸಂಘಟನೆ ಬೆಳೀತಾ ಇದೆ ಅಂತ. ನನಗೆ ಅನಿಸ್ತಾ ಇದೆ ನಿಮ್ಮ ಸಂಘಟನೆ ವೀಕ್ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪ್ರಸಾದ್ ಅತ್ತವರೇ ಯಾಕೆ ಬಿಟ್ಟು ಹೋದ್ರು ನಿಮ್ಮನ್ನ? ನೋಡಿ, ಹಾಗೆ ಬೇಕಾದಷ್ಟು ಜನ ಬಿಟ್ಟಿದ್ದಾರೆ, ಬೇಕಾದಷ್ಟು ಜನ ಮತ್ತೆ ಬಂದಿದ್ದಾರೆ. ಸೊ ಸಂಘಟನೆಯಲ್ಲಿ ಯಾವಾಗಲೂ ಏರಿಳಿತಗಳು ಇದ್ದೇ ಇರುತ್ತೆ. ಒಂದೇ ಮನೆಯಲ್ಲಿ 5 ಜನ ಒಟ್ಟಿಗೆ ಒಂದೇ ಸಲ ಇರೋದೇ ಇಲ್ಲ. ಒಬ್ಬನು ಬಿಟ್ಟು ಹೋಗ್ತಾನೆ, ಇನ್ನೊಂದು ಮತ್ತೊಂದು ಮನೆ ಕಟ್ತಾನೆ, ಇನ್ನು ಬೇರೆ ಬೇರೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸಮಾಜವನ್ನು ಕಟ್ತಾ ಇದ್ದೀವಿ. ಸೊ ವೈಚಾರಿಕ ಹಿನ್ನೆಲೆಯಲ್ಲಿ ಪ್ರಸಾದ್ ಅವರು ತಮ್ಮ ಸ್ವಂತ ವೈಯಕ್ತಿಕ ಯಾವುದೋ ಒಂದು ಕಾರಣದಿಂದ ಹೋಗಿದ್ದಾರೆ ವಿನಃ ಯಾವುದೇ ರೀತಿಯ ವೈಚಾರಿಕ ಭಿನ್ನಾಭಿಪ್ರಾಯ ಇಲ್ಲ, ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ. ಅವರು ಮತ್ತೆ ವಾಪಸ್ ಬರ್ತಾರಂತ ವಿಶ್ವಾಸ. ಮುತಾಲಿಕ್ ಅವರೇ ಸಮಸ್ಯೆ ಆಗ್ತಾ ಇದ್ದಾರಾ ಶ್ರೀರಾಮ್ ಸೇನೆಗೆ? ಮುತಾಲಿಕ್ ಸಮಸ್ಯೆ ಆದರೆ ನಮ್ಮ ಸಂಘಟನೆ ಬೆಳಿತಾನೆ ಇರಲಿಲ್ಲ. ಇವತ್ತು ಅದೇ ಪ್ರಸಾದ್ ಹೋದ ಸ್ವಲ್ಪ ದಿನದಲ್ಲಿ ಇವತ್ತು ಪ್ರವೀಣ್ ವಾಲ್ಕೆ ಅನ್ನುವಂಥ ಮತ್ತೊಂದು ಹುಲಿ ನಮ್ಮ ಜೊತೆಗೆ ಕೈ ಸೇರಿಕೊಂಡಿದೆ. ಇವತ್ತು ಸಂಘಟನೆಗೆ ದೊಡ್ಡ ಬಲ ಬಂದಿದೆ. ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬೆಳೆಯುವಂಥ ವ್ಯವಸ್ಥಿತವಾದಂಥ ಒಂದು ಯೋಜನೆ ಇರುವ. ಅಂದ್ರೆ ಬಿಜೆಪಿಯಲ್ಲಿ ವಿರೋಧ ಮಾಡ್ತಾರೆ, ಪ್ರಹ್ಲಾದ್ ಜೋಶಿ ವಿರೋಧ ಮಾಡ್ತಾರೆ, ಅನಂತಕುಮಾರ್ ವಿರೋಧ ಮಾಡ್ತಾರೆ, ಮನೋಹರ್ ಪಾರಿಕರ್ ವಿರೋಧ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಾದ್ ಅತ್ತವರ ಬಿಟ್ಟು ಹೋಗ್ತಾರೆ. ನಿಮ್ಮಲ್ಲೇ ಸಮಸ್ಯೆ ಇದೆ ಅಂತ ಅನಿಸೋದಿಲ್ವಾ ಮುತಾಲಿಕ್ ಅವರೇ? ನೋಡಿ, 4-5 ಜನ ಹೆಸರು ಹೇಳಿದ್ರಿ, ಸರಿ. ಇನ್ನು 10 ಜನ ಬೇಕು ಅಂತ ಹೇಳುವಂಥವ್ರು ಇದಾರಲ್ಲ, ಅವರು ಇವತ್ತು ಎಲ್ಲರೂ ಬೇಕು, ನಿಮ್ಮಂಥವ್ರು ಬೇಕು ಅಂತ ಹೇಳ್ತಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹೋದಾಗ ಮುತಾಲಿಕರೇ, ಇಡೀ ಕರ್ನಾಟಕದ BJPಯ ಛಿದ್ರ ಆಗ್ತಾ ಇದೆ, ಎಲ್ಲರೂ ಒಂದೊಂದು ಗುಂಪು ಕಟ್ಟಿಕೊಂಡು ಇದ್ದಾರೆ, ನಿಮ್ಮಂಥವ್ರು ಏನಾದರೂ ಬಂದರೆ ಇವರೆಲ್ಲರನ್ನೂ ಹಿಡಿತಕ್ಕೆ ತರಬಹುದು, ನೀವು ಬರಬೇಕು ಅಂತನ್ನುವಂಥ ಮಾನಸಿಕತೆ ಇವತ್ತು ಬೆಳೀತಾ ಇದೆ. ಸಾಕಷ್ಟು ಜನ ನನ್ನ ಮುಂದೆ ಹೇಳಿದ್ದಾರೆ. ಅವ್ರ ಪ್ರಯತ್ನ ಕೂಡ ಪ್ರಾರಂಭ ಆಗಿದೆ. ಅಮಿತ್ ಶಾಗ್ ಹೋಗಿ ಭೇಟಿಯಾಗಿ ಮುತಾಲಿಕರ ನೇತೃತ್ವ ಇವತ್ತು ಬೇಕು, ಇಲ್ಲಾದರೆ ಛಿದ್ರ ಆಗುತ್ತೆ, ಅವರವರ ವೈಯಕ್ತಿಕ ಹಿನ್ನೆಲೆಯಲ್ಲಿ ಗುಂಪು ಕಟ್ಟಿಕೊಂಡು ಮತ್ತೆ ಹೋಗ್ತೀರಿ ಅಂತ ಆಯ್ತು. ಹಾಗಾದ್ರೆ ಅಲ್ಲ, ಅದು ಮೇಲಿನ ಇದು. ಇವತ್ತು ನಿಮ್ಮ ನಂಬಿಕೊಂಡು ಇಲ್ಲಿ ಸಂಘಟನೆ ಕಟ್ಟದಂತವರು ಸಂಘಟನೆಗಳ ಜೊತೆಗೆ ಯಾರನ್ನು ಬಿಡೋ ಪ್ರಶ್ನೆನೇ ಇಲ್ಲ. ನಾನು ಎಲ್ಲೇ ಹೋದ್ರು ಕೂಡ ಸಂಘಟನೆ, ಎಲ್ಲೇ ಹೋದ್ರು ಕೂಡ ಹಿಂದುತ್ವ, ಎಲ್ಲೇ ಹೋದ್ರು ಕೂಡ ಕಾರ್ಯಕರ್ತರನ್ನ ಬಿಟ್ಟು ಹೋಗುವಂತ ಪ್ರಶ್ನೆನೇ ಇಲ್ಲ. ನಾನು ಇಲ್ಲಿವರೆಗೆ ಎಲ್ಲ ಬೇರೆ ಬೇರೆ ರೀತಿಯ ಶಿವಸೇನೆ ಮಾಡಿದ ಹಿಂದುತ್ವಕ್ಕೋಸ್ಕರ ಮಾಡಿದ್ದೀನಿ, ರಾಷ್ಟ್ರೀಯ ಹಿಂದೂಸ್ತಾನ್ ಸೇನಾ ಮಾಡಿದ್ವಿ, ಹಿಂದುತ್ವ ಸಲುವಾಗಿ ಮಾಡಿದ್ವಿ, ಶ್ರೀರಾಮ್ ಸೇನೆ ಹಿಂದುತ್ವಕ್ಕಾಗಿ ಮಾಡಿದ್ವಿ. ಹಿಂದುತ್ವದ ವಿಚಾರಧಾರೆಯಲ್ಲಿ ಒಂದೇ ಒಂದು ಇಂಚ್ ಕೂಡ ನಾವು ಸರಿಯುವುದೂ ಇಲ್ಲ. ಎಸ್, ಇಲ್ಲಿ ಮತ್ತೊಂದು ವಿಚಾರ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಮತಾಂತರದ ವಿಚಾರದಲ್ಲಿ ತಮ್ಮ ನಿಲುವೇನು? ಮತಾಂತರ ಇವತ್ತು ಆಗ್ರಾದಲ್ಲಿ 50 ಕುಟುಂಬಗಳು ಅಂದ್ರೆ 200 ಜನ ವಾಪಸ್ ಬಂದಿತ್ತು, ಸ್ವಾಗತ ಮಾಡ್ತಾ ಇದ್ದೀನಿ. ಈ ರೀತಿಯ ಹಿಂದೂಗಳು, ಮುಸ್ಲಿಂ ಆದಂಥವರು, ಹಿಂದೂಗಳು ಕ್ರಿಶ್ಚಿಯನ್ ಆದಂಥವರು ವಾಪಸ್ ಬರಬೇಕು ಅನ್ನುವಂಥದ್ದು ನಮ್ಮದು ನಿಲುವಿದೆ. ನಾವು ನಿರಂತರವಾಗಿ ಕ್ರಿಶ್ಚಿಯನ್ ಮಿಷನರೀಸ್ ಮತಾಂತರ ಮಾಡಿದ್ರೆ ಬೊಬ್ಬೆ ಹೊಡಿತೀರಿ, ಮಾಡಬಾರದು ಅಂತ. ಹೌದು, ಯಾಕದು? ಯಾಕೆ ಮಾಡಬೇಕು? ಯಾಕೆ ಈ ದೇಶದಲ್ಲಿ ಮತಾಂತರ ಮಾಡಕ್ಕೆ ನಿಮಗೆ ಬಂದಿಲ್ಲ? ಇಲ್ಲಿ ಬರೀ ನೀವು ಶಾಲೆ, ಶಿಕ್ಷಣ, ಅನಾಥಾಶ್ರಮ, ವೃದ್ಧಾಶ್ರಮ ಮಾಡ್ಕೊಂಡು ಸೇವೆ ಮಾಡಕ್ ಬಂದಿದ್ದೀರಿ ವಿನ ಮತಾಂತರ ಮಾಡೋಕ್ಕೋಸ್ಕರ ಬಂದಿಲ್ಲ. ಹಿಂದೂ ಸಂಘಟನೆಗಳು ಮಾಡಿದ್ರೆ ಸರಿ, ಬಾಕಿ ಅವ್ರು ಮಾಡಿದ್ರೆ ತಪ್ಪು ಇಲ್ಲ. ನಾನು ಅದನ್ನ ಹೇಳ್ತಾ ಅವ್ರು ಹೇಳ್ಬೇಕು. ಈಗ ಯಾರು ವಿರೋಧ ಮಾಡ್ತಾ ಇದ್ರೆ ಅವ್ರು ಹೇಳ್ಬೇಕು. ಇವತ್ತು ಹಿಂದೂ ಧರ್ಮಕ್ಕೆ ವಾಪಸ್ ಬಂದ್ರೆ ವಿರೋಧ ಮಾಡುವಂತವ್ರು ಕ್ರಿಶ್ಚಿಯನ್ರ ಮತಾಂತರ ವಿರೋಧ ಮಾಡ್ತಾರ, ಮುಸ್ಲಿಮರ ಮತಾಂತರ ವಿರೋಧ ಮಾಡ್ತಾರ. ಅವರು ಮತಾಂತರನೇ ಬೇಡ ಅಂತನ್ನುವಂಥವ್ರು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಲಿ, ಮತಾಂತರವನ್ನ ಟೋಟಲ್ ಬ್ಯಾನ್ ಮಾಡ್ತೀವಿ ಅಂತನ್ನುವಂಥವ್ರು ಮಾಡಿದ್ರೆ ಅದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಕ್ರಿಶ್ಚಿಯನ್ರ ಅಂಗಡಿ ಕ್ಲೋಸ್ ಮಾಡ್ಬೇಕಾಗತ್ತೆ, ಚರ್ಚ್ಗಳು ಕ್ಲೋಸ್ ಮಾಡ್ಬೇಕಾಯ್ತು. ಇವರು ವ್ಯಾಪಾರ ವ್ಯವಹಾರ ಮಾಡ್ತಾ ಇದಾರೆ. ನಾನು ಹೇಳ್ತಾ ಇಲ್ಲ, ವಿವೇಕಾನಂದ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ, ಗಾಂಧೀಜಿಯವರು ಹೇಳಿದ್ದಾರೆ. ಇವರೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ ಈ ಕ್ರಿಶ್ಚಿಯನ್ರು ಅಂತ ಹೇಳಿ. ನಮ್ಮಲ್ಲಿ ಲ್ಯಾಂಡ್ ಶಬ್ದ ಇರಲಿಲ್ಲ, ಬೋಡೋ ಲ್ಯಾಂಡ್ ಬಂತು, ನಾಗಾಲ್ಯಾಂಡ್ ಬಂತು, ಗುರ್ಖಾ ಲ್ಯಾಂಡ್ ಬಂತು. ಎಲ್ಲಿಂದ ಬಂತಿದ್ದು? ಇದು ಕ್ರಿಶ್ಚಿಯನ್ರು ಮಾಡಿದಂತ ಮತಾಂತರದ ಪರಿಣಾಮದಿಂದನೇ ಇವತ್ತು ಆಗ್ತಾ ಇದೆ. ಪೂರ್ವಾಂಚಲದಲ್ಲಿ ಪ್ರತಿಯಾಗಿ ನೀವು ಮಾಡಬೇಕು ಅಂತ, ಪ್ರತಿಯಾಗಿ ಅಂತಲ್ಲ, ನಮ್ಮ ಮನೆಗೆ ವಾಪಸ್ ತರ್ತಾ ಇದೀವಿ ಅಷ್ಟೇ. ಶ್ರೀರಾಮ್ ಸೇನೆದ್ದು ಏನಾದ್ರೂ ಪ್ಲಾನ್ ಇದೆಯಾ? ಸಾಕಷ್ಟು ತಂದಿದ್ದೀವಿ. ಇಲ್ಲಿವರೆಗೆ 1,500 ಜನರ ಕ್ರಿಶ್ಚಿಯನ್ ಮುಸ್ಲಿಮರ್ ಆದಂತವ್ರು ನಾವು ವಾಪಸ್ ತಂದಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇದೆ. ಈಗೇನು ಒಂದು ದೊಡ್ಡ 50 ಕುಟುಂಬಗಳ ಆಗಿದ್ದರಿಂದ ಒಮ್ಮೆಲೆ ಏನೋ ಬಹಳ ದೊಡ್ಡ ಆಘಾತ ಆದಂಗೆ ಮಾಡ್ತಾ ಇರುವಂಥವ್ರು ಇವತ್ತು ಬೊಬ್ಬೆ ಹೊಡಿತಾ ಇದ್ದಾರಲ್ಲ. ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಕ್ರಿಶ್ಚಿಯನ್, ಪ್ರತಿಯೊಬ್ಬ ಮುಸ್ಲಿಂ ಹಿಂದೂನೇ, ಅವ್ರ ಪೂರ್ವಜರೆಲ್ಲರೂ ಹಿಂದೂನೇ. ಇವತ್ತು ಒಂದು ಹೇಳ್ತೀನಿ, ಕಾಶ್ಮೀರದಲ್ಲಿ ಮಕ್ಬೂಲ್ ಭಟ್, ಇವತ್ತಿಗೂ ಮಕ್ಬೂಲ್ ಭಟ್ ಅಂತನ್ನುವಂಥ ಹೆಸರಿದೆ. ಶರೀಫ್ ಕೌಲ್. ಸೊ ಕೌಲ್ ಭಟ್ ಅನ್ನುವಂಥವ್ರು ಇವ್ರು ಯಾರು ಯಾರು? ಇವರೆಲ್ಲ ಹಿಂದೂಗಳೇ, ಇವ್ರ ಪೂರ್ವಜರೆಲ್ಲರೂ ಹಿಂದೂಗಳಿದ್ದಾರೆ. ಸೊ ಹೀಗಾಗಿ ಅವರನ್ನ ಮತ್ತೆ ತಂದ್ರೆ ಎಲ್ಲ ಸರಿಯಾಗುತ್ತೆ ಅಂತ. ಎಸ್, ಸರಿಯಾಗತ್ತೆ. ನಮ್ಮಲ್ಲಿ ಯಾವ ಜಾತಿಗೆ ತೆಗೆದುಕೊಳ್ತೀವಿ ನೋಡಿ, ಅವ್ರ ಪೂರ್ವಜರದ ಒಂದು ಜಾತಿ ಇದೆ,
ಆ ಪೂರ್ವಜರ ಜಾತಿಗೆ ಅವರು ಸೇರುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲ, ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಹೇಳಿದ್ದಾರೆ, ಸುತ್ತೂರು ಮಠದ ಸ್ವಾಮೀಜಿಯವರು ಹೇಳಿದ್ದಾರೆ, ಆದಿಚುಂಚನಗಿರಿ ಸ್ವಾಮೀಜಿಯವರು ಹೇಳಿದ್ದಾರೆ, ನೀವು ಯಾವುದೇ ಕ್ರಿಶ್ಚಿಯನ್ ಯಾವುದೇ ಮುಸ್ಲಿಮ್ ನನ್ನ ಮಠಕ್ಕೆ ಕರ್ಕೊಂಡ್ಬನ್ನಿ, ನನ್ನ ಮಠಕ್ಕೆ ನಾನು ಸೇರಿಸ್ಕೊಳ್ತೀನಿ, ನನ್ನ ಜಾತಿಗೆ ಸೇರಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಹಿಂದೂ ಸಮಾಜ ಬಾಗಿಲ ತೆಗೆದಿದೆ. ಅವ್ರು ಯಾವ ಜಾತಿಗೆ ಬೇಕು ಆ ಜಾತಿಗೆ ಸೇರಿಸ್ಕೊಳ್ತೇವೆ ನಾವು, ಯಾವುದೇ ಜಾತಿಗೆ ಬರಲಿ. ಎಸ್ ಮುತಾಲಿಕ್ ಅವರೇ, ಬಹುಶಃ ನಿಮ್ಮ ಜೊತೆಗೆ ವೇದಿಕೆ ಹಂಚಿಕೊಂಡಂತವರು ಹಿಂದೆ ಅವರ ಮಕ್ಕಳು ಇವತ್ತು ಇಂಗ್ಲೆಂಡಿನಲ್ಲೋ ಅಥವಾ ಆಸ್ಟ್ರೇಲಿಯಾದಲ್ಲೋ ಓದಿಕೊಂಡು ಆಗಿದ್ದಾರೆ. ನೀವು ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ನೋಡಿ, RSS ನನಗೊಂದು ವಿಚಾರಧಾರೆಯನ್ನು ಕೊಡ್ತು. RSS ಪ್ರಚಾರಕ ಜೀವನ ಅಂತಂದರೆ ಒಂದು ಸನ್ಯಾಸಿ ಜೀವನ ಇರಬೇಕು ಅಂತ ಹೇಳಿದರು. ಸೊ ನಾನು ಅದೇ ಜೀವನದಲ್ಲಿ ಮಾಡಿದೆ. ನನಗೆ ಆ ಮದುವೆ ಮಾಡ್ಕೊಳ್ಬೇಕು, ಸಂಸಾರ ಮಾಡಬೇಕು, ಮಕ್ಕಳನ್ನು ಮಾಡಬೇಕು, ಮನೆ ಕಟ್ಟಬೇಕು, ದುಡ್ಡು ಮಾಡಬೇಕು ಅಂತ ಅನಿಸ್ತೇ ಇಲ್ಲ. ಸೊ ನಾನು ಮುತಾಲಿಕ್ ಅವರು ಹೇಳ್ತಾರೆ ಹಿಂದೂಗಳು 3 ಮಕ್ಕಳು ಮಾಡ್ಕೊಳ್ಳಿ, 5 ಮಕ್ಕಳು ಮಾಡ್ಕೊಂತ. ನೀವು ವೈಯಕ್ತಿಕ ಜೀವನದಲ್ಲಿ ನೀವು ಮಾಡ್ಕೊಳ್ಳಿಲ್ಲ ಅದನ್ನ. ನೋಡಿ, 3 ಅಲ್ಲ, ನಾನು ಹೇಳಿದ್ರು ಡಜನ್ಗಳೇ ಮಕ್ಕಳಾಗಬೇಕು. ಯಾಕಂದ್ರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೀವು ಯಾರಿಗೆ ಉಪದೇಶ ಮಾಡೋದು ಹಾಗಾದ್ರೆ? ಹಿಂದೂ ಸಮಾಜಕ್ಕೆ. ನಮ್ಮ ಮನೆ ನೀವು ಮಾಡ್ಕೊಳ್ಬೇಕಿತ್ತಲ್ವ ಮೊದಲು? ನಾನು ಒಬ್ಬನೇ ಮಾಡಿದ್ರೆ ಏನು ಒಮ್ಮೆಲೆ ಬಹಳ ದೊಡ್ಡ ಬೆಳೀತೆ ಅಂತಲ್ಲ. ಇಡೀ ಹಿಂದೂ ಸಮಾಜ ಯೋಚನೆ ಮಾಡಬೇಕು. ನಮ್ಮ ಮನೆ ಹಿಂದೂಗಳಿಗೆ ಇರುವಂತ ಒಂದೇ ಮನೆ ಭಾರತವನ್ನು ಉಳಿಸಬೇಕಾದ್ರೆ ಹಿಂದೂ ಜನಸಂಖ್ಯೆ ಜಾಸ್ತಿ ಇದ್ರೆ ಮಾತ್ರ ಉಳಿಯುತ್ತೆ. ಇಲ್ಲಾದ್ರೆ ಇನ್ನೊಂದು ಪಾಕಿಸ್ತಾನ ಆಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡೋಗೋಸ್ಕರನೇ ನಾನು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತೇನೆ, ಹಿಂದೂಗಳೇ 1, 2 ನಿಲ್ಲಿಸಬೇಡಿ, ಡಜನ್ ಗಟ್ಟಲೆ ಮಕ್ಕಳನ್ನು ಹಡೀರಿ ಅಂತ ಹೇಳ್ತಾ ಇದ್ದೇನೆ ನಾನು. ಹಿಂದೂಗಳೆಲ್ಲ ಯಾವ ಜನಸಂಖ್ಯೆ ಎಲ್ಲಿ ಜಾಸ್ತಿ ಇರುತ್ತೋ ಅವಾಗ ಮಾತ್ರ ಭಾರತ ಉಳಿಯುತ್ತೆ. ಇಲ್ಲಾದ್ರೆ ಬಹಳ ಭಯಾನಕ ಸ್ಥಿತಿ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಸ್, ಹುಬ್ಳಿಯಲ್ಲಿ ಹಿಂದೂ ಭವನ ಅಂತ ಮಾಡಿದಿರಿ. ಏನದು ಹಿಂದೂ ಭವನ ಅಂದ್ರೆ? ನೋಡಿ, ನಂದೊಂದು ಕನಸು, ನಂದೊಂದು ಕಲ್ಪನೆ ಇತ್ತು, ನನಗೊಂದು ಆಶೆ ಇತ್ತು. ಏನು ಅಂತಂದರೆ, ಮುಸ್ಲಿಮರಿಗೆ ಮಸೀದಿ ಇದೆ, ಕ್ರಿಶ್ಚಿಯನ್ರಿಗೆ ಚರ್ಚ್ ಇದೆ. ಸೊ ಆ ಚರ್ಚ್ ಮಸೀದಿಗಳಲ್ಲಿ ಅವರ ಎಲ್ಲ ನಿರ್ಣಯಗಳನ್ನು ಕೂಡ ಮಾಡ್ತಾರೆ. ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಇನ್ಯಾವುದೋ ಇರ್ಬೋದು. ಹಾಗೆ ಹಿಂದೂಗಳಿಗೆ ಒಂದು ಸ್ಥಾನ ಇಲ್ಲ. ಸೊ ಅದು ಯಾವುದೇ ಜೈನ್ ಭವನ್ ಇದೆ, ಗುಜರಾತಿ ಭವನ್ ಇದೆ, ಬ್ರಾಹ್ಮಣ ಭವನ್ ಇದೆ, ಲಿಂಗಾಯತ್ ಭವನಗಳಿದ್ದಾವೆ, ಇನ್ಯಾವುದೋ ಭವನಗಳಿದ್ದಾವೆ. ಆದರೆ ಹಿಂದೂ ಭವನ್, ಹಿಂದೂಗಳಿಗೋಸ್ಕರ ಹಿಂದೂ ಭವನ್, ಇಲ್ಲಿ ಧಾರ್ಮಿಕ, ಇಲ್ಲಿ ಆರ್ಥಿಕ, ಇಲ್ಲಿ ಎಲ್ಲಾ ಅಕ್ರಮವಾಗಿ ಶಸ್ತ್ರಾಸ್ತ್ರ ಇಟ್ಟುಕೊಳ್ತೀರಿ ಅನ್ನುವಂತ ಒಂದು ಆರೋಪ ಇದೆ, ಹೌದಾ? ಶಸ್ತ್ರಗಳ ಇಡಕ್ಕೆ ಅಷ್ಟು ಮೂರ್ಖರಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಶಸ್ತ್ರ ಇರಬೇಕು ಅಂತ. ಹಿಂದೂ ಭವನದಲ್ಲಿ ಇಟ್ಕೊಳ್ತಾ ಇದ್ದೀರಿ? ಇಲ್ಲ, ಹಿಂದೂ ಭವನದಲ್ಲಿ ಹಿಂದೂ ಭಯೋತ್ಪಾದನೆಯ ಕಡೆಗೆ ಮುಖ ಮಾಡ್ತಾ ಇಲ್ಲ. ಅಲ್ಲೇ ಇಟ್ಕೊಳ್ಬೇಕು, ಹಿಂದೂ ಭವನದಲ್ಲಿ ಯಾಕೆ ಇಟ್ಕೊಳ್ಬೇಕು? ಅವಶ್ಯಕತೆ ಇಲ್ಲ. ನಾನು ಹಿಂದೂ ಸಮಾಜದ ಹಿತಕ್ಕೋಸ್ಕರ ಹಿಂದೂ ಭವನವನ್ನು ನಿರ್ಮಾಣ ಮಾಡಿದ್ದೇನೆ ವಿನಃ ಶಸ್ತ್ರಾಸ್ತ್ರಗೋಸ್ಕರ ಅಲ್ಲ. ಹಿಂದೂ ಭವನ ಒಂದು ಆದರ್ಶವಾದಂತಹ ಹಿಂದೂಗಳಿಗೆ ತಮ್ಮ ಕಷ್ಟ, ಸುಖ, ನೋವು, ನಲಿವುಗಳಿಗೆ ಒಂದು ಸ್ಥಾನ ಇರಬೇಕು, ಅದು ಹಿಂದೂ ಭವನ ಆಗಬೇಕು ಅಂತನ್ನುವಂಥ ಕಲ್ಪನೆ ಇದೆ, ಇವತ್ತಿಗೂ ಇದೆ ನಂದು. ಸೊ ಆ ಪವಿತ್ರ ಶ್ರೇಷ್ಠ ಸ್ಥಾನದಲ್ಲಿ ಒಂದು ಕಡೆಗೆ ಬರಬೇಕು, ಎಲ್ಲ ಸ್ವಾಮೀಜಿಗಳು ಬರಬೇಕು, ಎಲ್ಲ ಕಷ್ಟ ನೋವುಗಳಿಂದ ಇರುವಂಥ ನಮ್ಮ ಅಕ್ಕ ತಂಗಿಯರು ಬರಬೇಕು. ಆ ರೀತಿಯ ಪ್ರತಿಯೊಂದು ಸ್ಥಾನದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಹಿಂದೂ ಭವನ ಇರಬೇಕು ಅಂತನ್ನುವಂಥ ನನ್ನ ಕನಸಿದೆ. ಎಸ್, ಮುತಾಲಿಕ್ ಅವರು ಮುಸ್ಲಿಂ ವಿರೋಧಿನ, ಮುಸ್ಲಿಂ ಸಮುದಾಯದ ವಿರೋಧಿನ? ಇಲ್ಲ, ನಾನು ಮುಸ್ಲಿಂ ವಿರೋಧಿ ಇಲ್ಲ, ಕ್ರಿಶ್ಚಿಯನ್ ವಿರೋಧಿ ಇಲ್ಲ. ಅವರು ಮಾಡ್ತಾ ಅವರು ದ್ವಿತೀಯ ದರ್ಜೆಯ ನಾಗರಿಕರಾಗಿರಬೇಕು ಅಂತ ನೀವು ಬಯಸ್ತೀರಾ? ನೋ, ಇಡೀ ಜಗತ್ತಿನಲ್ಲಿ ಮುಸ್ಲಿಮರಿಗೆ ಸಿಗಲಾರದಂತಹ ಫೆಸಿಲಿಟೀಸು ಭಾರತದಲ್ಲಿ ಸಿಕ್ಕಿದೆ ಅಂತ ಅನ್ನೋದು ಅವ್ರು ತಿಳ್ಕೊಳ್ಬೇಕು. ಕ್ರಿಶ್ಚಿಯನ್ರು ಕೂಡ ತಿಳ್ಕೊಳ್ಬೇಕು, ಇಡೀ ಜಗತ್ತಿನಲ್ಲಿ ಸಿಕ್ಕಿಲ್ಲ ನಿಮಗೆ. ಇಲ್ಲಿ ಮಾನ್ಯತೆ ಸಿಕ್ಕಿದೆ, ಇಲ್ಲಿ ಎಲ್ಲಿ ಬೇಕಾದಲ್ಲಿ ಚರ್ಚ್, ಎಲ್ಲಿ ಬೇಕಾದಲ್ಲಿ ಮಸೀದಿ, ಎಲ್ಲಿ ಬೇಕಾದಲ್ಲಿ ನಮಾಜು, ಎಲ್ಲಿ ಬೇಕಾದಲ್ಲಿ ಮಾಡಬಹುದು. ನಿಮಗೆ ಹಜ್ ಭವನಕ್ಕೆ ಇವತ್ತು ನಿಮಗೆ ಸಿಕ್ಕಿದೆ. ನಮ್ಮ ಹಿಂದೂಗಳಿಗೆ ಯಾವುದೇ ಯಾತ್ರೆಗಳಿಗೆ ಇವತ್ತು ಫೆಸಿಲಿಟೀಸ್ ಇಲ್ಲ. ನಾವು ಹಿಂದೂಗಳು ನಂಬರ್ 2 ಇದೀವಿ, ಅವ್ರು ನಂಬರ್ 1 ಇದ್ದಾರೆ. ಅಲ್ಪಸಂಖ್ಯಾತರು ಅಂತನ್ನುವಂಥವ್ರು, ಮೈನಾರಿಟಿ ಅನ್ನುವಂಥವ್ರು. ಅದು ಆಗಬಾರದು ಅನ್ನುವಂಥದ್ದಿದೆ. ನಾನು ಮುಸ್ಲಿಂ ವಿರೋಧಿಲ್ಲ, ಕ್ರಿಶ್ಚಿಯನ್ ವಿರೋಧಿಲ್ಲ. ಅವ್ರು ಮಾಡ್ತಾ ಇರತ್ತ ಕುಕೃತ್ಯಕ್ಕೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ಚಟುವಟಿಕೆಗೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಮತಾಂತರಕ್ಕೆ, ಗೋ ಹತ್ಯೆಗೆ, ಲವ್ ಜಿಹಾದ್ಗೆ ಅದನ್ನು ವಿರೋಧ ಮಾಡ್ತಾ ಇದ್ದೀನಿ. ನಾವು ಒಟ್ಟಾಗಿ ಒಂದಾಗಿ ಬಾಳೋಣ. ನೀವು ಇದನ್ನೆಲ್ಲವನ್ನೂ ನಿಲ್ಲಿಸಿ ರಾಮ ಮಂದಿರಕ್ಕೆ ಅವಕಾಶ ಮಾಡಿಕೊಡಿ. ರಾಮ ಮಂದಿರ ಒಂದು ಶ್ರೇಷ್ಠವಾದಂಥ ಈ ದೇಶದ ಒಂದು ಪವಿತ್ರ ಸ್ಥಾನ ಅದು. ಅದಕ್ಕೆ ನೀವು ಬಾಯಿ ಮುಚ್ಚಿಕೊಂಡು ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾದ್ರೆ ಈ ರೀತಿಯ ವೈರತ್ವ, ಈ ರೀತಿಯ ಗೋಡೆ ನಮ್ಮಿಬ್ಬರ ಮಧ್ಯದಲ್ಲಿ ಇದ್ದೇ ಇರುತ್ತೆ ಅಂತ ನೆನಪಿಟ್ಟುಕೊಂಡು. ಮುತಾಲಿಕ್ ಅವರಿಗೆ ಭಾರತದ ಸಂವಿಧಾನದ ಮೇಲೆ ಗೌರವ ಇಲ್ಲ ಅಂತ ಹೇಳ್ತಾರೆ, ಹೌದಾ? ಸಂವಿಧಾನದಲ್ಲೇ ಮೈನಾರಿಟಿ ಶಬ್ದ ಇಲ್ಲ. ನಾನು ಪ್ರಮೋದ್ ಮುತಾಲಿಕ್ ಮೈನಾರಿಟಿ, ಅಲ್ಪಸಂಖ್ಯಾತ ಅಂಬೇಡ್ಕರ್ ಅಲ್ಪಸಂಖ್ಯಾತ ಇಲ್ಲೇ ಇಲ್ಲ. ಅಲ್ಲಿ ಇವರು ಹುಟ್ಟು ಹಾಕಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಮತಕ್ಕಾಗಿ. ಅವರನ್ನ ದೂರವಾಗಿ ಅವರ ಮತಕ್ಕೋಸ್ಕರ ಉಪಯೋಗಿಸುವಂತ ನೀಚ ಕಾಂಗ್ರೆಸ್ ಇದು. 50 ವರ್ಷ ಕಾಂಗ್ರೆಸ್ ಈ ದೇಶವನ್ನು ಹಾಳು ಮಾಡಿದಂತ ಕಾಂಗ್ರೆಸ್ ಇದು.
ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಮುತಾಲಿಕ್ ಅವರು. ಕಾನೂನು ಕೈಗೆ ಎತ್ತುಕೊಳ್ಳಿ ಅನ್ನೋ ರೀತಿಯಲ್ಲಿ ಪ್ರೀಚ್ ಮಾಡ್ತಾ ಇದ್ದಾರೆ, ಸ್ಪೀಚ್ ಮಾಡ್ತಾ ಇದ್ದಾರೆ. ನೋಡಿ, ಕಾನೂನು ಯಾವಾಗ ಕೈಗೆ ಎತ್ಕೊಳ್ಬೇಕಾಗತ್ತೆ, ಪ್ರಸಂಗ ಯಾವಾಗ ಬರುತ್ತೆ ಅಂತಂದ್ರೆ, ಕಾನೂನು ಪಾಲಿಸುವಂಥವರು ಕಾನೂನು ರಚನೆ ಮಾಡಲಿಲ್ಲ, ಕಾನೂನು ಆಚರಣೆ ಮಾಡಲಿಲ್ಲ. ಉದಾಹರಣೆಗೆ ಹೇಳ್ತೀನಿ, ನಾನು ಇವತ್ತು ನನ್ನ ಮೇಲೆ ಒಂದು ಕೇಸ್ ಹಾಕಿದ್ದಾರೆ, ಇದೇ ಇಲ್ಲಿ ಈ ಪೊಲೀಸ್ ಸ್ಟೇಷನ್. ನನಗೆ ಅಲ್ಲೇ ಸ್ಪಷ್ಟನೆ ಬೇಕು, ನನಗೆ ಗೊತ್ತಾಯ್ತು. ಅತ್ಯಾಚಾರಿಗಳನ್ನ ಕೈ ಕಡೀರಿ, ಕೋರ್ಟಿಗೆ ಕೊಂಡೋದಕ್ಕಿಂತ ಮೊದಲೇ ಕೈ ಕಡೀರಿ ಅಂತ ಹೇಳ್ತಾರೆ ಮುತಾಲಿಕ್ ಅವರು. ಏನ್ ಇದರ ಅರ್ಥ ಏನು? ಇವತ್ತಿಗೂ ಹೇಳ್ತಾ ಇದ್ದೇನೆ ನಾನು. ನೋಡಿ, ಒಬ್ಬ ಮುಗ್ಧ ಹುಡುಗಿಗೆ ಮತ್ತು ಒಬ್ಬ ಮಹಿಳೆಗೆ ಮೇಲೆ ಅತ್ಯಾಚಾರ ಅಂದ್ರೆ ಅತ್ಯಂತ ಕ್ರೌರ್ಯ. ಅದು ಅಂದ್ರೆ ನಿಮಗೆ ಕಾನೂನು ಗೊತ್ತಿದೆ. ಆತನನ್ನು ಅರೆಸ್ಟ್ ಆದಾಗ ಆತ ಆರೋಪಿ ಆಗಿರ್ತಾನೆ, ಆತ ಆಗಿಯೂ ಇರಬಹುದು, ಆಗದೆಯೂ ಇರಬಹುದು. ಆತನ ಕೈ ಕಡಿಬೇಕು ಅಂತ ಹೇಳಿದ್ರೆ ಅರ್ಥ ಏನು? ಇಲ್ಲಿ ನೋಡಿ, ಇವತ್ತಿನ ತನಕ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಇವತ್ತಿನ ತನಕ ಇಲ್ಲ. ಇವತ್ತು ದೆಹಲಿಯಲ್ಲಿ ಆದಂತ ಘಟನೆಗೆ ಎಷ್ಟು ಇಡೀ ದೇಶದಲ್ಲಿರುವಂತಹ ಮಹಿಳಾ ವರ್ಗ ಜಾಗೃತ ಆಗಿ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಏನಾಯ್ತು? ಆ 5 ಜನರಿಗೆ ಗಲ್ಲು ಶಿಕ್ಷೆ ಆಯ್ತು. ಒಂದು ಕೋರ್ಟ್ ಗಲ್ಲು ಶಿಕ್ಷೆ ಕೊಡ್ತು, ಇನ್ನೊಂದು ಕೋರ್ಟ್ ಸ್ಟೇ ಕೊಡ್ತು. ಹಾಗಾದ್ರೆ ಏನಿದೆ? ಅದಕ್ಕೆ ಕೈ ಕಡಿಯುವಂತದ್ದು ಪರಿಹಾರವೋ? ಕಡಿಬೇಕು. ಆ ಅತ್ಯಾಚಾರಿಗಳಿಗೆ ಗೊತ್ತಾಗಬೇಕು, ಭಯ ಆಗಬೇಕು. ಇಡೀ ಸಮಾಜದಲ್ಲಿ ಅತ್ಯಾಚಾರ, ಮಹಿಳೆಯರ ಮೇಲೆ ಕ್ರೌರ್ಯ, ಮಹಿಳೆಯರ ಮೇಲೆ ಪೈಶಾಚಿಕವಾದಂತ ಈ ಕೃತ್ಯ ಮಾಡಿದರೆ ಸಮಾಜ ನನ್ನನ್ನು ಬಿಡುವುದಿಲ್ಲ ಅಂತ ನಮ್ಮ ಹೆದರಿಕೆನೇ ಇಲ್ಲ. ಎಲ್ಲಿದೆ ಹೆದರಿಕೆ? ಇವತ್ತು ಭಯೋತ್ಪಾದಕರ ಹೆದರಿಕೆ ಇಲ್ಲದ ಪರಿಣಾಮದಿಂದ ಭಯೋತ್ಪಾದನೆ ಬೆಳೀತಾ ಇದೆ ಅಂತ ಅನ್ನೋದು ಗೊತ್ತಾಗಲ್ಲ ಇವರಿಗೆ. ಅತ್ಯಾಚಾರಗಳಿಗೆ ಇವತ್ತು ಆ ಭಯ ಇಲ್ಲದ ಪರಿಣಾಮದಿಂದ ಈ ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ. ಸೊ ಕೋರ್ಟಿಗೆ ಕೊಂಡೋಗೋದಕ್ಕಿಂತ ಮೊದಲೇ ಕಡೀರಿ ಅಂತ ಹೇಳಿದ್ರೆ, ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಅನ್ನೋಕ್ಕಿಂತ ನಿಮ್ಮ ಕೈಗೆ ಸಿಕ್ಕಾಗ ಕೈ ಕತ್ತರಿಸಿ ಅಂತ ಹೇಳ್ತಾ ಇದ್ದೀನಿ ನಾನು. ಭಯ ಬೇಕ್ರಿ. ಎಂಥ 5 ವರ್ಷದ ಎಳೆಯ ಹುಡುಗಿಯನ್ನು ಕೂಡ ಬಿಡಲಾರದಂತ ನೀಚತನ ಮಾನಸಿಕತೆ ಇವತ್ತು. ಕೋರ್ಟ್ಗಳೆಲ್ಲ ಬೇಡ, ಜನಗಳೆಲ್ಲ ಕೈಗೆ ಬೇಡ ಅಂತ ಹೇಳಿಲ್ಲ, ಬೇಡ ಅಂತ ಹೇಳಿಲ್ಲ. ಎಲ್ಲಾದ್ರೂ ಒಂದು ಕಡೆಗೆ ಭಯ ನಿರ್ಮಾಣ ಆಗುವಂತ ಒಂದು ಪ್ರವೃತ್ತಿ ಬೇಕು. ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಒಬ್ಬ ಹುಡುಗಿ ಬರೆದಿದ್ದಾಳೆ, ನೋಡಿದ್ ಕೂಡ ಅನಿಸುತ್ತೆ, ಎಷ್ಟು ನೋವಾಗತ್ತೆ, ಎಷ್ಟು ರೀತಿಯ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಅಂಥವರಿಗೆ ಇವತ್ತು ನಾವು ರಕ್ಷಣೆ ಕೊಡ್ಲಿಲ್ಲ ಅಂತಂದ್ರೆ ಏನು? ಹಾಗಾದ್ರೆ ಯಾಕೆ ಹೀಗೆ? ಎಸ್ ಸರ್, ಕೊನೆಯದಾಗಿ ನನಗೆ ಅನಿಸುವಂತದ್ದು, ಮುತಾಲಿಕ್ ಅವರು ಬೆಳೆಸಿದ ಹುಡುಗರು ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾರೆ. ಈಗ ನೀವು ಆ ರೇಂಜಿಗೆ ಬೆಳಿಲಿಲ್ಲ ಅನ್ನುವಂತ ನೋವಿಲ್ವಾ ನಿಮಗೆ? ನೋಡಿ, ಪೋಸ್ಟಿಗೋಸ್ಕರ ಪ್ರಮೋದ್ ಮುತಾಲಿಕ್ ಬರಲಿಲ್ಲ. ನಾನು ಏನೋ ಒಂದು ದೊಡ್ಡ ಪೋಸ್ಟ್ ತಗೊಳ್ಬೇಕು, ಬಹಳ ದೊಡ್ಡ ಸ್ಥಾನದಲ್ಲಿ ಇರಬೇಕು ಅನ್ನುವಂತ ಮಾನಸಿಕತೆ ಇವತ್ತಿಗೂ ಇಲ್ಲ. ಕೇಂದ್ರ ಸಚಿವರಾದಂತವ್ರು ಇದ್ದಾರೆ, ಬೇಕಾದ ಜನ ಇರ್ಬೋದು, ಇರ್ಲಿ, ಬೆಳಿಲಿ. ನೋವಿಲ್ವಾ ನಿಮಗೆ? ನಾನು ಬೆಳಿಲಿಲ್ಲ ಯಾವುದಕ್ಕಿದೆ? ಅವ್ರು ಹೋದ್ರೂ ಕೂಡ ಅವರು ನಮ್ಮ ವಿಚಾರಧಾರೆಯನ್ನು ಬೆಳೆಸ್ತಾ ಇಲ್ಲ, ಆ ನೋವಿದೆ. ಅವರು ಒಳ್ಳೆ ಕೆಲಸ ಮಾಡಿದರೆ, ಅವರು ಹಿಂದುತ್ವದ ವಿಚಾರಧಾರೆಯನ್ನು ಇಟ್ಕೊಂಡು ಕೆಲಸ ಮಾಡಿದರೆ ನನಗೆ ನೋವಾಗ್ತಾ ಇರಲಿಲ್ಲ. ನಾವು ಯಾವುದೇ ತಂದೆ ತಾಯಿಗೆ ತನ್ನ ಮಗ ಬೆಳೆದ್ರೆ ಆನಂದ ಆಗುತ್ತೆ, ಕೆಟ್ಟ ಕೆಲಸ ಮಾಡಿದರೆ ನೋವಾಗುತ್ತೆ, ದುಃಖ ಆಗತ್ತೆ. ನಮ್ಮ ಹಿಂದುತ್ವದ ವಿಚಾರಧಾರೆಯನ್ನು ಈ ಗರಡಿಯಲ್ಲಿ ಬೆಳೆದ್ರು, ಈ ಗರಡಿಯಲ್ಲಿ ಜೊತೆಗಿದ್ರು, ನೇತೃತ್ವ ತಗೊಂಡು ಇವತ್ತು ಎಲ್ಲ ಪಕ್ಷಗಳಲ್ಲೂ ಬೇರೆ ಬೇರೆ ಇಲ್ಲಿ ಸ್ಥಾನದಲ್ಲಿದ್ದಾರೆ. ಕಾರ್ಪೊರೇಟರ್ ಇದ್ದಾರೆ, MLA ಇದ್ದಾರೆ, MP ಇದ್ದಾರೆ, ಮಿನಿಸ್ಟರ್ಗಳು ಕೂಡ ಇದ್ದಾರೆ. ನಮ್ಮ ಹಿಂದೂ ಸಂಘಟನೆಯ ಲಾಭ ತಗೊಂಡಂಥವ್ರು ಇದ್ದಾರೆ. ಆದರೆ ಅವರು ಆ ಸ್ಥಾನದಲ್ಲಿ ಕೂತ್ಕೊಂಡು ಹಿಂದುತ್ವದ ವಿಚಾರಧಾರೆಯನ್ನು ಮಾಡ್ತಾ ಇಲ್ಲ, ಅದು ನೋವಿದೆ ನನಗೆ. ಎಸ್ ಮುತಾಲಿಕ್ ಅವರೇ, ಧನ್ಯವಾದಗಳು. ಇಷ್ಟೊತ್ತು ನನ್ನ ಜೊತೆಗೆ ಮುಕ್ತವಾಗಿ ತಮ್ಮ ಮಾತನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು. ಎಸ್, ಧನ್ಯವಾದ. ಎಸ್, ಇದು ಪ್ರಮೋದ್ ಮುತಾಲಿಕ್ ಅವರ ಮಾತುಗಳು. ತಿರುಗುಬಾಣ, ಈ ವಾರದ ತಿರುಗುಬಾಣದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ಮುಂದಿನ ವಾರ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.